ಕೊಪ್ಪಳ ಮಸಬಹಂಚಿನಾಳನಿಂದ ಕುಕನೂರಿಗೆ ಹೋಗುವ ಹೆದ್ದಾರಿ ಪಕ್ಕ ತಗ್ಗಿನಲ್ಲಿ 2 ಮೃತದೇಹಗಳು ಪತ್ತೆಯಾಗಿವೆ. ಮೃತದೇಹಗಳು ಅರೆಬರೆ ಕೊಳೆತ ಸ್ಥಿತಿಯಲ್ಲಿ ಕಂಡಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕುಡಿಯುವ ನೀರಿನ ಪೈಪ್ಲೈನ್ಗಾಗಿ ತೆಗೆದಿರುವ ತಗ್ಗುಗಳಲ್ಲಿ ಈ ಮೃತದೇಹಗಳು ಪತ್ತೆಯಾಗಿವೆ. ಮೃತರನ್ನು ಕುಕನೂರಿನ ರುದ್ರೇಶ ಗಂಗಾವತಿ 23, ರವಿ ರಾಮನ್ನತಟ್ಟಿ 32 ಇಬ್ಬರೂ ಒಂದೇ ಓಣಿಯ ಸ್ನೇಹಿತರು ಎಂದು ತಿಳಿದು ಬಂದಿದೆ. ರವಿ ವಾಹನ ಚಾಲಕನಾಗಿದ್ದ. ಗುರುವಾರ ದಿನ ಕೆಲಸಕ್ಕೆಂದು ಮನೆಯಲ್ಲಿ ಹೇಳಿ ಹೋಗಿದ್ದ ರವಿ ನಿನ್ನೆ ಶವವಾಗಿ ಕಂಡಿದ್ದಾನೆ. ಇವರಿಬ್ಬರು ತಂದಿದ್ದ ಬೈಕ್ ಸ್ವಲ್ಪ ದೂರದಲ್ಲಿ ಬಿದ್ದಿತ್ತು. ಇದನ್ನು ನೋಡಿದ ಸಾರ್ವಜನಿಕರು ಏಪ್ರಿಲ್ 9ರಂದು ಕುಕನೂರು ಪೊಲೀಸ್ ಠಾಣೆಗೆ ಬೈಕ್ ಒಪ್ಪಿಸಿದರು. ಸ್ಥಳಕ್ಕೆ ಕುಕನೂರು ಪೊಲೀಸರು ಹಾಗೂ ಎಸ್ಪಿ ಡಾ. ರಾಮ್ ಅರಸಿದ್ದಿ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಭೇಟಿ ನೀಡಿದರು. ಎಷ್ಟು ಬರ್ತಾರೆ ಪಕ್ಕ